ಒಬ್ಬ ಮಹಿಳೆ ತಾನು ಯಾವುದೇ ಬೇರೆ ಇನ್ಫ್ಲೂಯೆನ್ಸ್ ಇಲ್ಲದೆ ತನ್ನ ನಿರ್ಧಾರಗಳನ್ನು ತಾನೇ ತೆಗೆದುಕೊಳ್ಳೋಕೆ ಒಂದು ಸಶಕ್ತಳಾದಾಗ ಅದನ್ನು ನಾವು ಮಹಿಳಾ ಸಬಲೀಕರಣ ಅಂತ ಒಂದು ವಾಕ್ಯದಲ್ಲಿ ಹೇಳ್ಬೋದು. When a woman is we say woman is empowered when she can take her own decisions in life. So ಆ ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಬರೋದು ಯಾವಾಗ? ಆಕೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ತಾನು 4 ಕಾಸು ಸಂಪಾದಿಸಿದಾಗ. ಇಲ್ಲದೆ ಇದ್ದರೆ ಅಲ್ಲಿವರೆಗೂ ಆಕೆ ಬೇರೆಯವರ ಆಶ್ರಯದಲ್ಲೇ ಇರ್ತಾಳೆ, ಹೌದಾ? ಸೊ ಎನಿ ಫ್ರೀಡಮ್, be it political freedom, social freedom, any freedom will not be complete without economic freedom. ಸೊ ನಿಮ್ಮ ಕೈಲಿ 4 ಕಾಸಿದೆ ಅಂದರೆ ನೀವು ಯಾರದೇ ಹಂಗಿಲ್ಲದೆ ನಿಮ್ಮ ನಿರ್ಧಾರಗಳನ್ನು ತಗೋಬಹುದು, ಧೈರ್ಯವಾಗಿ ಅದನ್ನು ಹೇಳ್ಬೋದು. ಸೊ 4 ಕಾಸು ಅಂದ ತಕ್ಷಣ ಈಗ ಕೆಲವರು ಏನು ಅನ್ಕೋತಾರೆ ಮಹಿಳೆಯರು, when we say okay have a career, see we always see we women think that career ಅಂದರೆ ಏನೋ ಒಂದು ಆಯಿತು, ಏನು ಕುಟುಂಬದ್ದು ಏನು ಆದಾಯ ಇದೆ ಅದಕ್ಕೆ ಸಪ್ಲಿಮೆಂಟ್ ಮಾಡೋಕ್ಕೆ ಹೇಗೂ ಹಸ್ಬೆಂಡ್ ಅರ್ನ್ ಮಾಡ್ತಾರೆ, ಬಟ್ ಅಲಾಂಗ್ ವಿತ್ ದ್ಯಾಟ್ ನಾನು ಕೂಡ ನಂದನ್ನು ಜೋಡಿಸ್ತೀನಿ ಅಂತ ಎಲ್ಲೋ ಒಂದು ಕಡೆ ಸೆಕೆಂಡರಿ ಬ್ರೆಡ್ ಅರ್ನರ್ ಅಂತ ಅನ್ಕೋತಾರೆ ಅವರು. ಪ್ರೈಮರಿ ಬ್ರೆಡ್ ಅರ್ನರ್ ಯಾರು? ವಿ ಆಲ್ವೇಸ್ ಫೈಂಡ್ ಇಟ್ ಟು ಬಿ ಹಸ್ಬೆಂಡ್, ದ ಮ್ಯಾನ್ ಆಫ್ ದ ಹೌಸ್. But a woman thinks that anyway my husband will earn, but let me also supplement it, add to it by working. So she thinks herself to be secondary bread earner, not primary bread earner. ಒಂದು ಕರಕುಶಲ ವಸ್ತು ಇರ್ಬೋದು, ಇನ್ನೊಂದು ತಯಾರಿಸೋದಿರ್ಬೋದು, ಸ್ವಂತ ಉದ್ದಿಮೆ ಇರ್ಬೋದು, ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಸಣ್ಣದಿರ್ಬೋದು ಅಥವಾ ಹೊರಗೆ ಹೋಗಿ ಮಾಡುವಂಥ ದೊಡ್ಡದಿರ್ಬೋದು. ಸೊ ಯಾವುದೇ ಮಾಡಿದ್ರು ವಿ ಶುಡ್ ಥಿಂಕ್ ದ್ಯಾಟ್ ನಮ್ಮ ಕೆಲಸ ಅನ್ನೋದು ನಮ್ಮಲ್ಲಿ ಏನು ಪೊಟೆನ್ಷಿಯಲ್ ಇದೆ ಅದನ್ನು ಹೊರಗೆ ಹಾಕೋಕ್ಕೆ, ಅದನ್ನು ಹೊರ ತರೋಕ್ಕೆ ಒಂದು ವಿಧಾನ, ಅದರ ಮೂಲಕ ಅದನ್ನು ಹೊರಗೆ ಹಾಕ್ಬೋದು ಅಂತ ನಾವು ಅನ್ಕೋಬೇಕು.